ಎನ್ನುವುದಕ್ಕಾಗಿ ಎಚ್ಚರಿಕೆಗೊಳಿಸಿದ್ದೇನೆ. ಅತ್ಯಂತ ಕಳರ ಭೀತಿ ಏನೇನಿತ್ತು
ಮಹಾದೇವಿ ಮಹಾಮಾಯ ನಮಗೆ ಎಲ್ಲರಂತಹ ಶ್ರೀಹರಿಯ ದೇಹ ನಮಗಿದೆ. ಇಲ್ಲಿರುವಾಗ ಯಾವುದೇ ಕೊಡರುಗಳಿಲ್ಲ. ಇಂದಿನ ಸಭೆಯಲ್ಲಿ ನನ್ನ ಗುರುಗಳು ಬೃಹಸ್ಪತಿ ಆಚಾರ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಶಿಷ್ಯರಾಗಿ ಗುರುಕುಲದಲ್ಲೇ ಇರುವುದಲ್ಲ, ಸ್ವರ್ಗದ ಅನಾಹುತಿಯಲ್ಲೇ ಇರುವುದಲ್ಲ, ಸ್ವಲ್ಪ ತಿರುಗಾಡಬೇಕು, ತಿರುಗಾಟ ಕಟ್ಟಬೇಕು. ಹೇಗೆ ಒಟ್ಟು ತಿರುಗಾಟ ಅಂತೆ ನೀವೆಲ್ಲರೂ ಒಂದಾಗಿ ಹೋಗಿ ಓಲವನ್ನು ಸಂದರ್ಶನ ಮಾಡಿ ಅಲ್ಲಿ ಮಹಾಮನಿಯು ಬರುತ್ತಾನೆ. ಅವರ ದಿವ್ಯೋಪದೇಶವನ್ನು ಕೇಳಿ ಕೃತಾರ್ಥರಾಗಿ ಎಂದು ಹೇಳಿದ್ದಾರೆ. ಯಾಕೆ ಯಾವತ್ತೂ ಕೂಡ ಪೂರ್ವಕದ ವಾಡಿಕೆ ಮಾತು ಮಾವಿಯೊಳಗಿಂದ ತಪ್ಪೆ ಅಂತ ಆಗ ಅನ್ನಬಾರದು. ಮಾವಿಯೊಳಗಿಂದ ತಪ್ಪೆ ಅಂತ ನಾನು ಹೇಳ್ತೀವಿ. ನಾನಾದರೂ ಗೌರವವನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಗುರುಗಳ ನಿರ್ದೇಶನವಾಗಿ ಓಲವನ್ನು ಸಂದರ್ಶಿಸಬೇಕು. ಅಲ್ಲಿ ಆ ಮಹಾಮುನಿಯ ಉಪದೇಶವನ್ನು ಕೇಳಬೇಕು. ಆಮದಾಗಬೇಕು. ಸಮಯವನ್ನು
ತಿಳಿಯುತ್ತದೆ. ಹೀಗೆ ತಿಳಿದುಕೊಂಡಂತಹ ಋಷಿಮುನಿಗಳಾಗಲೇ ಲೋಕ ಕಲ್ಯಾಣಕ್ಕಾಗಿ ದುಡಿಯುವುದು ನಮ್ಮ ಕರ್ತವ್ಯವಾಗಿದೆ. ಹೆಜ್ಜೆ ಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಇಂದ್ರಾದಿ ದೇವತೆಗಳಿಗೆ ಅಭಿಪ್ರಾಯ ಅರ್ಪಿಸಿ ಇದರಿಂದ ಸಂತೋಷಪಡುತ್ತಾ ಇಂದ್ರಾದಿ ದೇವತೆಗಳು ಈ ಇಳೆಗೆ ಮಳೆಯನ್ನು ಸುರಿಯುತ್ತಾರೆ. ಬೆಳೆಯಾಗ್ತದೆ. ಬೆಳೆಯಾದರೆ ನನ್ನ ಜೀವನವು ಸುಖಕರವಾಗಿ ಸಾಗುತ್ತದೆ. ಕೊಡುವುದಿಲ್ಲ. ಅದನ್ನು ಯಾವಾಗ ಕೊಡುವುದು ಯಾಕೆ? ಪ್ರಪಂಚದಲ್ಲಿ ಅಧರ್ಮಗಳು ಹೆಚ್ಚಾದಾಗ ಅನಾಹುತವಾಗಿ ನಡೆಯುವುದಕ್ಕೆ ಬೇಕಾಗಿ ಅಂತ ಮಳೆಯನ್ನು ಸುರಿಯುತ್ತಾರೆ. ನಾವು ನೋಡಲು ಸರಿ ಇರಬೇಕು. ನಮ್ಮ ಕರ್ಮವನ್ನು ಯಾರು ತಪ್ಪದೆ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಎಂದಾದರೆ ಅಲ್ಲಿ ಲೋಪವೂ ಇಲ್ಲ, ಅಕಾಲದಲ್ಲಿ ಮಳೆಯೂ ಬರುವುದಿಲ್ಲ. ಯಾರೂ ತಪ್ಪದೆ ನಮ್ಮ ಕರ್ತವ್ಯವನ್ನು ಮಾಡಿದರೆ ಸವಿಯ ಲೋಕಕ್ಕೆ ಮಂಗಳವಾಗುತ್ತದೆ ಎಂಬ ಉದ್ದೇಶವನ್ನು ತಿಳಿಸಿಕೊಂಡು ಮಂಗಳ ಮಾಡಿ ಈಗ ಮಾಡುವಾಗ ಎಷ್ಟು ಬೇಗ ಮಂಗಳವಾಗಬೇಕು, ಲೋಕಕ್ಕೆ ಮಂಗಳ ಕಲ್ಯಾಣವಾಗಬೇಕು ಅಂತ ನಮ್ಮ ಕರ್ತವ್ಯ ಯಾಗ ಮಾಡುವುದು. ಈ ಲೋಕಕ್ಕೆ ಬರಗಾಲ ಬಂದ್ರೆ ವರ್ಷಾಕರ್ಷಣೆ ಯಾರೊಂದು ಮಾಡಿದ್ರೆ ಇಂದ್ರಾದಿ ದೇವತೆಗಳು ಸಂತುಷ್ಟಗೊಳ್ಳುತ್ತಾರೆ ಅಂತ ಪದ್ಧತಿ ಉಂಟು. ಯಾರು ಸರಿ ಮಾಡುವುದಂತ ಅವಕಾಶ ಇಲ್ಲ. ಇಲ್ಲಂದ್ರೆ ಅವಕಾಶ ಕೊಟ್ಟರೆ ಇಂಟರ್ನೆಟ್ ಅಂತಾನೆ. ಹಾಗಾಗಿ ಅವಕಾಶ ಕೊಡ್ತೀರಿ, ನಾವು ಕೊಡ್ತೀರಾ? ನೀವು ನೀವು ಮಾಡುವುದಕ್ಕೆ ಅರ್ಹ ಎಂಬುದಾಗಿ ತೀರ್ಮಾನಿಸಬೇಕು. ಮತ್ತೆ ನಿಮಗೆ ಎಷ್ಟು ಪ್ರಾಯ, ನೀವು ಎಷ್ಟು ಅನುಭವ, ಹೌದಾ? ನೀವೆಲ್ಲ ಎಷ್ಟು ಬದಿಯಲ್ಲಿ ನಮ್ಮನ್ನು ಮುಂದೆ ಅವರಿಂದ ಕಲಿಸಬೇಕು. ನೀವಿಲ್ಲ, ನೀವು ನಾವೇ ಮೊದಲು ದಂಡ ಹಿಡಿದ 4 ಜನರ ಮುಂದೆ ಕೊಡುವುದಲ್ಲ, ಅಲ್ಲಿ ಒಳಗೆ ಕೊಡ್ಬೇಕು. ನೀವು ಎಲ್ಲ ನಮ್ಮ ಋಷಿ ಮುನಿಗಳೆಲ್ಲ ಸೇರ್ತೇವೆ, ಅವರೆಲ್ಲ ಕೊಟ್ಟು ನಾನೇನಂತ ಮಾಡುದು? ಈಗ ಒಳಗೆ ಕಾಲದಲ್ಲಿ ಅಲ್ಲಿ ಇಟ್ಕೊಂಡು ಏನು ಮಾಡುದು? ಒಳಗೆ ಇಟ್ಟರೆ ನಾನು ಕೇಳ್ತೇನೆ, ನಾನು ಈಗ ಇಟ್ಕೊಂಡು ಏನು ಮಾಡ್ತೇನೆ? ಇಲ್ಲಿ ಎಲ್ಲರ ಹೆಸರು ಎಲ್ಲರೂ ಕೊಡ್ತಿರ್ತಾರೆ. ತಯಾರಾಗಿದ್ದಾರೆ. ಪ್ರಾಣದಲ್ಲಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಪ್ರಾಣದಲ್ಲಿ ಹೊಗಳೋದು ಎಷ್ಟು ಮಂದಿ ಇರ್ಬೋದು, ಬೇರೆಲ್ಲ ಹೊಗಳಬೇಕು. ಏನು ಅದನ್ನೆಲ್ಲ ಮಾಡ್ತೇನೆ, ನನಗೆ ಧೈರ್ಯ ಉಂಟು. ಹೌದಾ? ಮತ್ತೆ ನೀವಿರುವಾಗ ನಾನು ಮಾಡಿದ್ರೆ ನಮ್ಮಲ್ಲಿರುವ ಯಾರು ಒಬ್ಬರು ಹೇಳಿದ್ರೆ ಉತ್ತಮ ಅನುಭವಿ, ಇವ ಬಿಟ್ಟು ಕೊಟ್ಟಿಲ್ಲ, ಇವ ದೊಡ್ಡ ಜಟ್ರಾಗ ಅವರು ಮುಂದೆ ಹೋಗಿ ಏನೇನು ಮಾಡಿದ್ದಾರೆ. ಅದಕ್ಕೆ ನೀವು ಮಾಡಿದ್ರೆ ಮಾಡಿ, ಮತ್ತೆ ನಾವು ಎಷ್ಟು ಮಾಡಬೇಕು ಮಾಡ್ತೇವೆ. ಒಬ್ಬೊಬ್ಬರ ಬಗ್ಗೆ ಪ್ರತ್ಯೇಕವಾಗಿ ಮಾಡೋದು ಒಂದು ಮಾಡ್ತಾರೆ. ಹೋಗುವಾಗ ಯಾರು ಎಷ್ಟು ಸಿಗ್ತಾರೆ ನೀವು ಅದನ್ನೇ ಬೇರೆ ಈಗ ನಾವೆಲ್ಲ ಜೊತೆಯಾಗಿದ್ದೇವೆ. ಯಾರು ಮಾಡಬೇಕು, ಅದಕ್ಕೆ ಬೇಕಾದ ಸುವಸ್ತುಗಳೆಲ್ಲ ತಂದಿದ್ದೀರಲ್ಲ, ಸಾಮಗ್ರಿಗಳು ಎಲ್ಲ ಉಂಟಲ್ಲ, ಗೆಜ್ಜೆ ಕುಂಡದ ಬಳಿಯಲ್ಲಿ ಇರಿಸುವುದು. ನಾವು ಯಾವ ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ಕುಳಿತುಕೊಳ್ಳುವಂತಹ ಸ್ಥಳ ಇದರ ಶುದ್ಧಿ ಆಗಬೇಕು, ಅದನ್ನು ಮಾಡಿಕೊಳ್ಳೋಣ. ಓಂ ಜಲ ಶುದ್ಧಿ ಜಲ ಶುದ್ಧಿ ಜಲ ಶುದ್ಧಿ. ಗದ್ಯಕುಂಡಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಹಾಕಿ ಎಲ್ಲರೂ ಕುಳಿತುಕೊಳ್ಳಿ. ಸುಳ್ಳು ಹೇಳಿದ್ದಲ್ಲ, ಯಾವುದು ಮನಸ್ಸಿನಿಂದ ಇದನ್ನು ಘೋಷಣೆ ಮಾತ್ರ ಮಾಡಿದ್ದಲ್ಲ. ನಾನು ಅಷ್ಟೇ ತಪ್ಪಿದ್ರೆ ನೀವು ಬೈಯುವುದಲ್ಲ ನನಗೆ. ಅದು ನಿಮ್ಮ ಕರ್ತವ್ಯ, ನೀವು ಶುದ್ಧಿ ಆಗಬೇಕಾದ್ದು. ನಾವು ಮಂತ್ರಮುಖಿಯನ್ನು ಶುದ್ಧಿ ಮಾಡುವುದು ನಮ್ಮ ಕಾರ್ಯಕ್ಕೆ ಉಂಟಾಗಬಾರದು. ಅದಕ್ಕೆ ಬೇಕಾಗಿ ವಿಘ್ನ ನಿವಾರಕನಾದ ಗಣಪತಿ ಸ್ತುತಿಯನ್ನಾಗಿ ಮಾಡಬೇಕಾಗಿದೆ. ನಾನು ಹೇಳ್ತೇನೆ, ಆಯ್ತು? ಹಾಗೆ ಹೇಳುದು. ಆಯ್ತು. ಈಗ ಇಲ್ಲ ಮಾತಿ ಮಾಡಬೇಡ, ನಾವಿಂದ ಬರಬೇಕು. ಗಜಾನನ ಭೂತಗಣ
ಲೋಕ ಕಲ್ಯಾಣ ಅಂತ ಹೇಳಿ ನಮ್ಮ ಅರ್ಥ ಸರ್ವನಾಶ ಮಾಡಿದ್ದೆ ನೀವು. ನಮ್ಮಿಂದ ಹೆಚ್ಚಿನ ಸಾಲ ಬರೀತಾರೆ ಇಲ್ಲಿ. ಅವನ ಕಿವಿ ಸಂತರಿಸಬೇಕು. ಮಾತಾಡುವುದಲ್ಲ, ಒಬ್ಬೊಬ್ಬರನ್ನು ಹಿಡಿದು ಸಾರಿಸಬೇಕು. ಇಂದಿನ ದಿವಸ ಎಂತಹ ಕಷ್ಟ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನ ಮಗನೇ ಲೋಕದ ಹಿತಕ್ಕಾಗಿ ತಂದೆಯವರು ಯಾರು ಮಾಡ್ತಾ ಇದ್ದಾರೆ. ಅಂತಹ ಯಾಗವನ್ನು ಆ ರಕ್ಕಸರು ಹಾಳು ಮಾಡ್ತಾ ಇದ್ದಾರೆ. ನನಗೆ ಹೋಟೆಲ ಕೊಡ್ತಾ ಇದ್ದಾರೆ. ಏನು ಮಾಡೋಣ? ಅಯ್ಯೋ, ಯಾರಲ್ಲಿ ಹೇಳಿ ನಮ್ಮ ಕಷ್ಟವನ್ನು
Thank you.